ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಕೂಡಿಬೈಲು ಶ್ರೀ ಮಹಮ್ಮಾಯಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಶರನ್ನವರಾತ್ರಿ ಮಹೋತ್ಸವವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ರವರೆಗೆ ಅದ್ದೂರಿಯಾಗಿ ಜರುಗಲಿರುವುದು. ಅಕ್ಟೋಬರ್ 1ರಂದು ಕೂಡಿಬೈಲು ಶ್ರೀ ಮಹಮ್ಮಾಯಿ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವವು ಊರ ಪರವೂರ ದಾನಿಗಳ ಸಹಕಾರದಿಂದ ನಾನಾ ವಿವಿಧ ಧಾರ್ಮಿಕ ವೈದಿಕ ವಿಧಿವಿಧಾನಗಳಿಂದ ನೆರವೇರಲಿರುವುದು. ಶ್ರೀ ಮಹಮ್ಮಾಯಿ ದೇವಸ್ಥಾನಕ್ಕೆ ಸುಮಾರು 300ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನವನ್ನು ಕುಡಲ್ ದೇಶ್ಕರ್ ಆದ್ಯ ಗೌಡ್ ಬ್ರಾಹ್ಮಣ ಸಮಾಜ, ನಾಯಕ ಕುಟುಂಬಸ್ಥರ ಮನೆತನದವರು ಮತ್ತು ಸ್ಥಳೀಯರಿಂದ ಆರಾಧಿಸಲ್ಪಡುತ್ತಿತ್ತು. ನಂತರ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಸಮಾಜಕ್ಕೆ ಹಸ್ತಾಂತರವಾಯಿತು. ಹಾಗೆ ಷಡಾಧಾರ ಪ್ರತಿಷ್ಠಾಪನೆ ಮೂಲಕ ಪ್ರತಿಷ್ಠೆ ಮಾಡಿದಂತಹ ದುರ್ಗಾ ಪರಮೇಶ್ವರಿ, ಮಹಾಮಾಯಿ, ಮಹಾಗಣಪತಿ, ರಕ್ತೇಶ್ವರಿ ಮತ್ತು ನಾಗದೇವರ ಸಾನ್ನಿಧ್ಯವಿದೆ. ಇಲ್ಲಿ ಮಹಾಮಾಯಿ ತಾಯಿಗೆ ಕ್ಷೇತ್ರದಿಂದ ಗದ್ದುಗೆ ಹೋಗಿ ಗೋಂದೋಳು ಸೇವೆ ನಡೆಯುತ್ತದೆ. ದುರ್ಗಾ ಪರಮೇಶ್ವರಿ ದೇವಿಗೆ ರಂಗಪೂಜೆ ಇಲ್ಲಿನ ವಿಶೇಷ. ಈ ಕ್ಷೇತ್ರವು ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ, ಜಾನುವಾರುಗಳಿಗೆ ಬರುವ ಕಾಯಿಲೆಗಳಿಗೆ ಮತ್ತು ಮೈಯಲ್ಲಿ ಚಿಕ್ಕಮ್ಮ ಅಂದರೆ ಚಿಕನ್ ಪಾಕ್ಸ್ ಆದಾಗ ತಾಯಿಗೆ ಹರಕೆ ಹೊರುವುದರಿಂದ ಬೇಗನೆ ಗುಣಮುಖರಾಗುವ ನಂಬಿಕೆ ಹಿಂದಿನಿಂದಲೂ ಇದೆ. ಇಲ್ಲಿ ಹರಕೆ ರೂಪದಲ್ಲಿ ನೈವೇದ್ಯ ಸೇವೆ ವಿಶೇಷವಾದುದು. ಈ ನವರಾತ್ರಿಯ ಉತ್ಸವದಲ್ಲಿ ಪ್ರತಿದಿನ ನವರಾತ್ರಿ ಸಮಾರಾಧನೆ, ನವರಾತ್ರಿ ಪುಷ್ಪಾಲಂಕಾರ, ಹೂವಿನ ಪೂಜೆ, ರಂಗಪೂಜೆ, ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ ನಡೆಯಲಿರುವುದು. ಮತ್ತು ಅಕ್ಟೋಬರ್ 1ರಂದು ತೆನೆ ವಿಸ್ತರಿಸಲಿದ್ದು, ತೆನೆಯನ್ನು ಸ್ವೀಕರಿಸಲಿಚ್ಛಿಸುವ ಭಕ್ತಾದಿಗಳು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ದೇವಳದಲ್ಲಿ ತೆನೆಯನ್ನು ಸ್ವೀಕರಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.